ಹಸಿರುದಳ ಆಂಟಿ ಪೊಲ್ಯೂಷನ್ ಡ್ರೈವ್ ಹಾಗೂ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಸಹಯೋಗದೊಂದಿಗೆ ತೊಕ್ಕೊಟ್ಟು ಬಳಿ ನೇತ್ರಾವತಿ ನದಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಈ ಸ್ವಚ್ಛತಾ ಕಾರ್ಯಕ್ರಮಗಳು ಫೇಸ್ಬುಕ್ನಲ್ಲಿ ನೇರ ಪ್ರಸಾರ ಕೂಡ ಆಗಿತ್ತು. ಈ ಮೂಲಕ ಹಸಿರುದಳ ಆಂಟಿ ಪೊಲ್ಯೂಷನ್ ಡ್ರೈವ್ ಹಾಗೂ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ತಂಡ ಸಮಾಜಕ್ಕೆ ಮಾದರಿಯಾಗಿದೆ. ಸೊ ನಮಸ್ಕಾರ ಮ್ಯಾಂಗ್ಳೂರ್. ನಾವಿಲ್ಲಿ ನೇತ್ರಾವತಿ ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ 2 ತಿಂಗಳಾಗ್ತಾ ಬಂದಿದೆ. ಸೊ ಫಸ್ಟ್ ಸ್ಟೇಜಲ್ಲಿ ಅವೇರ್ನೆಸ್ ಕೊಟ್ಟಾಯಿತು. ಈಗ ಸೆಕೆಂಡ್ ಸ್ಟೇಜಲ್ಲಿ ಕ್ಲೀನಪ್ ಸ್ಟಾರ್ಟ್ ಮಾಡಿದ್ವಿ. ಇದು ಆಲ್ರೆಡಿ 3rd ವೀಕ್ ಕ್ಲೀನಪ್ ಮಾಡ್ತಾ ಇದ್ದೀವಿ. ಸೊ ತುಂಬ ಜನ ಎಷ್ಟು ಚೆನ್ನಾಗಿದೆ ಅಷ್ಟು ಜನ ವಾಲಂಟಿಯರ್ಸನ್ನು ಬಂದು ಜಾಯ್ನ್ ಆದರೆ ಅಟ್ಲೀಸ್ಟ್ ಈಸಲಿ ಅದ್ರ ಎಷ್ಟಾಗೋದಷ್ಟು ಕ್ರ್ಯಾಶ್ ತೆಗೆಯೋದ್ರಿಂದ ಈಗಾಗಲೇ ನಾವು ಹಾಕಿರೋ ವೀಡಿಯೋಸ್ ಫೋಟೋಸ್ ಎಲ್ಲ ನೀವು ನೋಡಿರ್ಬೋದು ಎಷ್ಟು ಇಲ್ಲಿದೆ ಅಂತಂದು. ಇದು ಒಬ್ಬರಿಬ್ಬರಿಂದ ಆಗೋದ ಕೆಲಸ ಅಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ರೆ ಚೇಂಜಸ್ ತರಲಿಕ್ಕೆ ಆಗೋದು. ನಾವಿದೇ ನೀರು ಕುಡಿತಿರೋದು, ಅದ್ರ ಬಗ್ಗೆ ಒಂದ್ಸತಿ ಯೋಚಿಸಿ ಸಂಡೇಲಿ ಒಂದು 2 hours ನಮ್ಮ ನೇಚರಿಗೋಸ್ಕರ ನಮಗೋಸ್ಕರ ಟೈಮ್ ಕೊಟ್ಟು ಬಂದು ಜಾಯ್ನ್ ಆಗಿ ಇಲ್ಲಿ ಜಾಯಿನ್ ಯುವರ್ ಹ್ಯಾಂಡ್ಸ್ ವಿತ್. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.